ಮಂಗಳೂರು ಮಹಾನಗರ ಪಾಲಿಕೆಯ ದಲಿತ ಮೀಸಲು ನಿಧಿಯ ಅಸಮರ್ಪಕ ನಿರ್ವಹಣೆ ಹಾಗೂ ದಲಿತ ವಿರೋಧಿ ಧೋರಣೆಯನ್ನು ಖಂಡಿಸಿ ದಲಿತ ಹಕ್ಕುಗಳ ಸಮಿತಿ ಮತ್ತು ಆದಿವಾಸಿ ಹಕ್ಕುಗಳ ಸಮಿತಿಯ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಹಕ್ಕುಗಳ ಸಮಿತಿಯ ಮಾರ್ಗದರ್ಶಕರಾದ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಅವರು ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಅಧಿಕಾರದಲ್ಲಿ ಇರುವ ಬಿಜೆಪಿಯ ಶಾಸಕರು ದಲಿತ ವಿರೋಧಿ ಧೋರಣೆಯನ್ನ ತೋರುತ್ತಿದ್ದಾರೆ. ಕಳೆದ ಒಂದು ದಶಕದಿಂದ ದಲಿತ ಮೀಸಲು ನಿಧಿಯನ್ನ ದಲಿತರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಬಳಸದೆ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸುವ ಮೂಲಕ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಇದನ್ನ ನಾವು ಖಂಡಿಸುತ್ತೇವೆ ಮತ್ತು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಪಕ್ಷದ ಆಡಳಿತಕ್ಕೂ ಆಯ್ತು ಅಧಿಕಾರಕ್ಕೂ ಮಕ್ಕಳು ಆ ರೀತಿ ಬೇಲೆ ಮಾಡ್ಕೊಂಡಿದ್ದೇವೆ ಬಂದು ಬಹಳ ಸ್ಪಷ್ಟವಾದ ಗೊತ್ತಾಗ್ತದೆ. ಈತ ಈ ಆಡಳಿತ ವ್ಯವಸ್ಥೆ 2014 ಜನವರಿ ತಿಂಗಳು ರಾಜ್ಯದ ಒಂದು ಸಂಬಂಧಪಟ್ಟ ಇಲಾಖೆ ಕೊರ್ನೆಂಚಿನ ಒಂದು ಸುತ್ತೋಲೆದ ಆಧಾರಗಳು ಎಂಕುಲ ಮೂಲ ದಲಿತ ಮೀಸಲು ನಿಧಿ ನಿರ್ವಹಣೆ ಮಾಡೋದಿಲ್ಲ, ದಲಿತರನ್ನು ಅಭಿವೃದ್ಧಿ ಪಡೆದೇಕಲು ವ್ಯಯ ಮಾಡೋದಿಲ್ಲ ಒಂದು ಬಂದಿಲ್ಲ. ಎಂಕುಲು ಬಹಳ ಸ್ಪಷ್ಟವಾದ ಆ 2019 ಸುತ್ತೋಲೆಯಿಂದ ಆ ಸುತ್ತೋಲೆಗೆ ದಲಿತ ವಿರೋಧಿ ಸುತ್ತೋಲೆ ಬಂದು ಬಹಿರಂಗವಾದಿಯನ್ನು ಘೋಷಣೆ ಮಲ್ಪ ಒಂದು ನಿರ್ದೇಶನ ಉಂಡ. ಆ ನಿರ್ದೇಶನಗಳು ಬಹಳ ಮುಖ್ಯವಾದ ಅವು ಶಿಕ್ಷಣಕ್ಕೆ ಸಂಬಂಧಪಟ್ಟ ನಿರ್ದೇಶನ ಅದಕ್ಕೂ ದಲಿತ ಸಮುದಾಯದ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸೌಲಭ್ಯವನ್ನು ಕೊರಿಯದೆ ఆయన ಸೌಲಭ್ಯ ಪ್ರಕಟಿಸಿದ ವ್ಯಕ್ತಿಗಳ ಕುಟುಂಬದ ಆದಾಯದ ಮಿತಿ ಹೆಚ್ಚುಗೊತ್ತದೆ ಖಾಲಿ 2 ಲಕ್ಷ. ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಉರ್ವಷ್ಟೂರ್, ಕಾರ್ಯದರ್ಶಿ ಕೃಷ್ಣ ಪಿಎ, ಆದಿವಾಸಿ ಹಕ್ಕುಗಳ ಸಮಿತಿ ಅಧ್ಯಕ್ಷ ಭಾಸ್ಕರ್ ಕೆ, ಕಾರ್ಯದರ್ಶಿ ಶಶಿಕಲಾ ನಂತೂರು ಸೇರಿದಂತೆ ಸದಸ್ಯರು ಹಾಜರಿದ್ದರು.